ಮಂಗಳೂರಿನ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಸುತ್ತಮುತ್ತಲಿನ ಪ್ರದೇಶದ ಜನರಿಗೆ ಆರೋಗ್ಯ ಸೇವೆಯನ್ನ ಕೊಡ್ತಾ ಬಂದಿದೆ. ಈಗ 140ನೇ ವರ್ಷದ ಸಂಭ್ರಮದಲ್ಲಿದೆ. ಫಾದರ್ ಆಗಸ್ಟಸ್ ಮುಲ್ಲರ್ ಅವರಿಂದ ಸ್ಥಾಪನೆಗೊಂಡ ಫಾದರ್ ಮುಲ್ಲರ್ ಸೇವಾ ಸಂಸ್ಥೆ ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳನ್ನು ನೀಡುವುದರಲ್ಲಿ ಮುಂಚೂಣಿಯಲ್ಲಿ ಇದ್ದುಕೊಂಡೇ ಜನಮನ್ನಣೆ ಗಳಿಸಿದೆ. ಇದೀಗ ಆಸ್ಪತ್ರೆಯು ಹೊಸ ರೂಪ, ಹೊಸ ವಿನ್ಯಾಸದೊಂದಿಗೆ ಸುಸಜ್ಜಿತಗೊಂಡು ಮತ್ತಷ್ಟು ಸೇವೆಗೆ ಸಜ್ಜಾಗಿದೆ. ಇದೀಗ ಫಾದರ್ ಮುಲ್ಲರ್ ಸಮೂಹ ಸಂಸ್ಥೆಗಳ ಕಿರೀಟಕ್ಕೆ ಇನ್ನೊಂದು ಗರಿ ಲಭಿಸಿದಂತಾಗಿದೆ. ಈಗಿರುವ ತುರ್ತು ಚಿಕಿತ್ಸಾ ಮತ್ತು ಸ್ವಾಗತ ವಿಭಾಗಗಳು 1972ನೇ ಇಸವಿಯಲ್ಲಿ ನಿರ್ಮಾಣಗೊಂಡವುಗಳಾಗಿದ್ದು, ಅವುಗಳ ನವೀಕರಣ ಇತ್ತೀಚೆಗೆ ನಡೆದು ಈಗ ಉಪಯೋಗಕ್ಕೆ ಲಭ್ಯವಾಗಿದೆ. ಸುಮಾರು 50 ವರ್ಷಗಳ ಕಾಲ ಫಾದರ್ ಮುಲ್ಲರ್ ಸಂಸ್ಥೆಗಳ ಇತಿಹಾಸದಲ್ಲಿ ಗುರುತಿಸಿಕೊಂಡಿದ್ದ ಈ ವಿಭಾಗಗಳ ನವೀಕರಣ ಅತಿ ಅಗತ್ಯವೆನಿಸಿತು. ಹೊರ ರೋಗಿಗಳ ಸ್ವಾಗತ, ನಿರೀಕ್ಷಾ ಸ್ಥಳ, ನೋಂದಣಿ, ದಾಖಲಾತಿ, ಬಿಲ್ಡಿಂಗ್, ವೈದ್ಯಕೀಯ ದಾಖಲೆ, ಪರೀಕ್ಷಾ ನಮೂನೆ ಸಂಗ್ರಹ, ಸ್ಕ್ಯಾನಿಂಗ್ ಮತ್ತು ತುರ್ತು ಚಿಕಿತ್ಸಾ ವಿಭಾಗಗಳನ್ನು ನವೀಕರಿಸಿ ಸುಸಜ್ಜಿತಗೊಳಿಸಲಾಗಿದೆ. ಸಂಪೂರ್ಣ ಹವಾನಿಯಂತ್ರಿತವಾಗಿರುವ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ತುರ್ತು ಚಿಕಿತ್ಸಾ ವಿಭಾಗವು ಸಾಕಷ್ಟು ಸ್ಥಳಾವಕಾಶವನ್ನು ಹೊಂದಿದ್ದು ಇನ್ನಷ್ಟು ತ್ವರಿತ ಗುಣಮಟ್ಟದ ಸೇವೆಯನ್ನ ನೀಡಲು ಉಪಯುಕ್ತವಾಗಲಿದೆ. 30 ಹಾಸಿಗೆಗಳ ಅವಕಾಶ ಮತ್ತು ತುರ್ತು ಶಸ್ತ್ರಚಿಕಿತ್ಸಾ ಕೊಠಡಿ, ನಿರಂತರ ಆಮ್ಲಜನಕ ಅನಿಲ ಪೂರೈಕೆ ವ್ಯವಸ್ಥೆ ಮತ್ತು ವೈದ್ಯರ ವಿಶ್ರಾಂತಿ ಕೊಠಡಿಗಳನ್ನು ಹೊಂದಿರುವ ತುರ್ತು ಚಿಕಿತ್ಸಾ ವಿಭಾಗವು ಆಧುನೀಕರಣಗೊಂಡು ಸೇವೆಗೆ ಸಜ್ಜಾಗಿದೆ. ರೇಡಿಯಾಲಜಿ ವಿಭಾಗಕ್ಕೆ ಸಂಪೂರ್ಣ ಕಾಯಕಲ್ಪ ನೀಡಿ ಇನ್ನಷ್ಟು ಸುಸಜ್ಜಿತಗೊಳಿಸಿ ಅತ್ಯುತ್ತಮ ಗುಣಮಟ್ಟದ ಸೇವೆಯನ್ನು ನೀಡುವಂತೆ ಪರಿವರ್ತಿಸಲಾಗಿದೆ. ಇದರೊಂದಿಗೆ ಉತ್ಕೃಷ್ಟ ಉಪಕರಣಗಳನ್ನು ಸೇರ್ಪಡಿಸಿ ಇನ್ನಷ್ಟು ಉತ್ತಮ ಸೇವೆ ಹಾಗೂ ಬಂದವರಿಗೆ ಉತ್ತಮ ಅನುಭವ ನೀಡುವಂತೆ ಉನ್ನತೀಕರಿಸಲಾಗಿದೆ. ಪರೀಕ್ಷಾ ಪ್ರಯೋಗಾಲಯದ ನಮೂನೆ ಸಂಗ್ರಹ ಕೇಂದ್ರ ಈ ಬಾರಿ ಕಂಡ ಪರಿವರ್ತನೆ ಎದ್ದು ಕಾಣುವಂತಹುದು. ಸೌಕರ್ಯಗಳ ಅಭಿವೃದ್ಧಿ ಮತ್ತು ಅಂದ ಹೆಚ್ಚಿರುವ ಜೊತೆಗೆ ಹಿರಿಯ ನಾಗರಿಕರು ಹಾಗೂ ವಿಶೇಷ ಚೇತನರಿಗೆ ಅನುಕೂಲವಾಗುವಂತೆ ಆಸನ ವ್ಯವಸ್ಥೆ ಮಾಡಲಾಗಿದೆ. ಶೌಚಾಲಯ ವ್ಯವಸ್ಥೆ ಇನ್ನಷ್ಟು ಉತ್ತಮಗೊಂಡಿದೆ. ಮಂಗಳೂರಿನ ಧರ್ಮ ಪ್ರಾಂತ್ಯದ ಬಿಷಪ್ ಮತ್ತು ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಅಧ್ಯಕ್ಷರಾದ ರೆವರೆಂಡ್ ಫಾದರ್ ಪೀಟರ್ ಪೌಲ್ ಸಲ್ಡಾನಾ ಅವರು ನೂತನವಾಗಿ ನವೀಕೃತಗೊಂಡ ಆಸ್ಪತ್ರೆಯ ವಿಭಾಗಗಳನ್ನು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು. ಬಳಿಕ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದರು. The Spirit calling you. Listen to His inspiration, listen to His invitation, listen to the Spirit calling you. He's in the laughter of children, in the patter of the rain. You're in cries of the suffering in the morning. Hallowed be thy name, thy kingdom come, thy will be done on earth as it is in heaven. Give us this day our daily bread, and forgive us our trespasses, as we forgive those who trespass against us, and lead us not into temptation, but deliver us from evil. ಇದೇ ವೇಳೆ ಮಾತನಾಡಿದ ಅವರು ಆಶೀರ್ವಚನ ನೀಡಿದರು. Dear friends, the scripture reading that we heard just now tells that salt and light are the two important aspects in our lives. In fact, Jesus calls us the salt and light. Not merely that we use the salt and light. We ourselves are the salt and light of this earth, of this world. The power of salt lies in its essence. Salt flavors, preserves, cleanses, disinfects, and so on. There are many other usages of salt. On the other hand, light enlightens, guides, reveals, dispels darkness, gives life and confidence. ಅನಂತರ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನ ರೆವರೆಂಡ್ ಫಾದರ್ ರಿಚರ್ಡ್ ಅಲೋಷಿಯಸ್ ಕುವೆಲೋ ಅವರು ಮಾತನಾಡಿ,
ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಕಳೆದ 140 ವರ್ಷಗಳಿಂದ ಜನರ ಆರೋಗ್ಯ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ. ಇದೀಗ ಹೊಸ ವಿನ್ಯಾಸದೊಂದಿಗೆ ಆಸ್ಪತ್ರೆಯು ನವೀಕೃತಗೊಂಡಿದೆ. ಜನಸಾಮಾನ್ಯರ ಆಸ್ಪತ್ರೆಯಾಗಿರುವ ಫಾದರ್ ಮುಲ್ಲರ್ ಸಂಸ್ಥೆ ಆಧುನಿಕ ವೈದ್ಯಕೀಯ ಚಿಕಿತ್ಸೆಯನ್ನ ಕೈಗೆಟುಕುವ ವೆಚ್ಚದಲ್ಲಿ ನೀಡುತ್ತಾ ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳದೆ ಕೊಡುತ್ತಿರುವುದು ಸರ್ವವೈದ್ಯ ವಿಚಾರ. ಈವರೆಗೆ ಜನರು ನೀಡಿದ ಪ್ರೋತ್ಸಾಹಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ ಅವರು ಮುಂದೆಯೂ ನಿಮ್ಮ ಪ್ರೋತ್ಸಾಹ ಹೀಗೆಯೇ ಮುಂದುವರಿಯಲಿ ಎಂದು ಹೇಳಿದರು. Oncology block or Sacred Heart block, they are there, and every day our patient friends, they come here. We want to treat them well at an affordable cost without compromising the quality. So to all our patient friends, those who have come here, those who are inmates, and all those who are yet to come, I extend a cordial welcome to all of them and to everyone. Thank you and greetings for this day. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಹಾಸ್ಪಿಟಲ್ನ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ರುಡಾಲ್ಫ್ ರವಿಟೇಸಾ, ಫಾದರ್ ಅಜಿತ್ ಮೆನೇಜಸ್, ಸಹಾಯಕ ಆಡಳಿತಾಧಿಕಾರಿ ಫಾದರ್ ನೆಲ್ಸನ್ ಮತ್ತು ಸಂಸ್ಥೆಯ ಆಡಳಿತ ಸಮಿತಿಯ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.